ಕೃಷಿ ಇಲಾಖೆ ಉಡುಪಿ ಮತ್ತು ಕೋಟಾ ರೈತ ಸಂಪರ್ಕ ಕೇಂದ್ರ ಸಂಯುಕ್ತ ಆಶ್ರಯದಲ್ಲಿ ರಕ್ತೇಶ್ವರಿ ದೇವಸ್ಥಾನ ಪಾಂಡೇಶ್ವರ ಇವರ ಸಹಯೋಗದಲ್ಲಿ ಹೈನಬೆಟ್ಟು ಹಾಲು ಉತ್ಪಾದಕರ ಸಹಕಾರಿ ಸಂಘದ ಆವರಣದಲ್ಲಿ 2020-21ನೇ ಸಾಲಿನ ಮಣ್ಣು ಆರೋಗ್ಯ ನಿರ್ವಹಣೆ ಮಣ್ಣು ಆರೋಗ್ಯ ಚುಟ್ಟಿ ಕಾರ್ಯಕ್ರಮದಡಿ ರೈತರಿಗೆ ತರಬೇತಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಬ್ರಹ್ಮಾವರ ತಾಲೂಕು ಪಂಚಾಯತ್ ಅಧ್ಯಕ್ಷೆ ಜ್ಯೋತಿ ಉದಯಕುಮಾರ್ ಅವರು ಉದ್ಘಾಟಿಸಿದರು. ಅಧ್ಯಕ್ಷತೆಯನ್ನ ಪಾಂಡೇಶ್ವರ ಪಂಚಾಯತ್ ಉಪಾಧ್ಯಕ್ಷರಾದ ಸಿಲ್ವಸ್ಟಾರ್ ಡಿಸೋಜ್ ಅವರು ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಉಡುಪಿ ರಜತಾದ್ರಿ ಎನ್ಎಫ್ಎಸ್ಎಂ ತಾಂತ್ರಿಕ ನಿರ್ದೇಶಕ ಅನಂತಪ್ರಭು, ಬೇಸಾಯ ತಜ್ಞರು, ವಲಯ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆ ವಿಜ್ಞಾನಿ ಡಾಕ್ಟರ್ ಸುನಿಲ್ ಕುಮಾರ್, ಡಾಕ್ಟರ್ ಜಯಪ್ರಕಾಶ್, ಉಡುಪಿ ಸಹಾಯಕ ತೋಟಗಾರಿಕಾ ಇಲಾಖಾಧಿಕಾರಿ ಶ್ರೀರಾಮ್ ಹೆಗ್ಡೆ, ಪಾಂಡೇಶ್ವರ ಗ್ರಾಮ ಪಂಚಾಯತ್ ಸದಸ್ಯರಾದ ಪ್ರತಾಪ್ ಶೆಟ್ಟಿ, ಚಂದ್ರಮೋಹನ್ ಪೂಜಾರಿ, ಸಂಧ್ಯಾ ಸುಬ್ರಹ್ಮಣ್ಯರಾವ್, ಕೋಟಾ ರೈತ ಸಂಪರ್ಕ ಕೇಂದ್ರ ಇದರ ಅಧಿಕಾರಿ ಸುಪ್ರಭಾ ಉಪಸ್ಥಿತರಿದ್ದರು. ಹೆಚ್ಚಿನ ಸಂಖ್ಯೆಯ ಕೃಷಿಕರು ಇದರಲ್ಲಿ ಭಾಗವಹಿಸಿ ಇದರ ಉಪಯೋಗವನ್ನು ಪಡ್ಕೊಳ್ಬೇಕಂತ ನಿರೀಕ್ಷೆಯಲ್ಲಿ ಕೃಷಿ ಇಲಾಖೆಯಾಗಿ ಜನಪ್ರತಿನಿಧಿಗಳು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಆ ಮಟ್ಟದ ನಿರೀಕ್ಷೆಯನ್ನು ನಾವು ತಲುಪಲಿಲ್ಲ ಅಂತ ಅನಿಸ್ತದೆ. ಯಾಕಂದ್ರೆ ಈಗ ನಮ್ಗೆ ಸದ್ಯಕ್ಕೆ ಈ ಒಂದು ವರ್ಷದಲ್ಲಿ ಕೊರೋನಾ ಬಂದು ಎಲ್ಲ ಉದ್ಯೋಗವು ನಮ್ಮ ಕೈ ಹಿಡಿಲಿಲ್ಲ. ಎಲ್ಲರೂ ಲಾಸ್ ಅಲ್ಲಿರುವ ಸಂದರ್ಭದಲ್ಲಿ ನಮಗೆ ಕೃಷಿಯನ್ನು ನಂಬಿಕೊಂಡವರು ಯಾರು ಇದರಿಂದ ನಷ್ಟವನ್ನು ಅನುಭವಿಸಲಿಲ್ಲ. ಸ್ವಲ್ಪ ಬೆಲೆಯಲ್ಲಿ ಹೆಚ್ಚು ಕಡಿಮೆ ಆಗಿರ್ಬೋದು, ಆದ್ರೆ ಕೃಷಿಯನ್ನು ನಂಬಿಕೊಂಡವರು ಇದರಲ್ಲಿ ಉತ್ತಮ ಫಲವನ್ನು ಕಂಡುಕೊಂಡಿದ್ದಾರೆ. ಕೃಷಿ ಯಾವತ್ತೂ ಸಾಯುವುದಿಲ್ಲ. ಒಂದೆರಡು ದಿವಸ ಸಮುದ್ರಕ್ಕೆ ಒಂದು ಏರ್ಪೇರ್ ಇದ್ದ ಹಾಗೆ ಒಂದೆರಡು ದಿವಸ ಏರ್ಪೇರ್ ಆಗುತ್ತದೆ. ಪ್ರಕೃತಿ ತನ್ನನ್ನು ತಾನು ಸರಿ ಮಾಡ್ಕೊಳ್ತಾ ಹೋಗುತ್ತದೆ. ಮತ್ತು ಪುನಃ ಮನೆಯಲ್ಲ ದನ ಕಟ್ಟುವುದೇ ಗೊಬ್ಬರ ಹೊರುವುದೇ ನಮಗೆ ಪ್ರಧಾನ ಉದ್ಯೋಗ ಆಗ್ತದೆ. ಯಾಕಂದ್ರೆ ಕೃಷಿ ಪ್ರಧಾನ ದೇಶ. ಮತ್ತು ಪುನಃ ಭಾರತ ಕೃಷಿ ಪ್ರಧಾನ ದೇಶ ಆದಾಗ ಹಿಂದಿನ ಸಂಸ್ಕೃತಿ ಮತ್ತು ವಾಪಸ್ ಮಾಡ್ತದೆ, ಅದಕ್ಕೆ ಯಾರೂ ಅನುಮಾನವೇ ಇಲ್ಲ. ಯಾಕಂದ್ರೆ ಈಗಾಗಲೇ ಮನುಷ್ಯನ ಜೀವನ ಬಹಳ ಕಷ್ಟಕರ ಆಗಿದೆ. ಅಂಗಡಿಗೆ ಹೋದ್ರು ಅಕ್ಕಿ ಸಿಕ್ಕಿದ ಪರಿಸ್ಥಿತಿ ಬರ್ತದೆ. ಅದು ಆಗಬೇಕು. ಆಗ ಜನ ಮತ್ತೆ ಎಚ್ಚೆತ್ತುಕೊಳ್ತಾರೆ ಕೃಷಿಯ ಬೆಲೆ ಏನು ಅಂತ. ನನ್ನ ಲೆಕ್ಕ ಇನ್ನೊಂದು 4-5 ವರ್ಷ ಹೋದ್ರೆ ಇಷ್ಟೊತ್ತಿಗೆ ಗದ್ದೆಯಲ್ಲಿ ಸುಡುಮಣ್ಣಿನ ಹೋಗಲಿ ಶುರುವಾಗ್ತದೆ. ಮನೆಗಿದ್ದವರೆಲ್ಲ 20 ವರ್ಷ ಕೆಳಗಿದ್ದಿತ್ತು ಕೂಡಿ ಎಲ್ಲ ಕಿತ್ತು ಆ ಗೆದ್ದೆಗೆ ಫಲವತ್ತೆ ಮಾಡುವುದಕ್ಕೆ ಸುಡುಮಣ್ಣು ರಾಶಿ ಮಾಡುದು. ಆ ಸುಡುಮಣ್ಣಲ್ಲಿ ಬೆಳೆದ ಕುಂಬಳಕಾಯಿಗಳನ್ನ ಹಟ್ಟಿಯಲ್ಲಿ ಸೌತೆಕಾಯಿ, ಕುಂಬಳಕಾಯಿ ತರಕಾರಿನ ಹೀಗೆ ಕಟ್ತಿದ್ದು. ಕಟ್ಟಿದ್ದಾರೆ ನೋಡಿ ಈಗ ಹಾಗೆ. ಅದು ಶಿವರಾತ್ರಿಯಲ್ಲಿ ಮಾಡಿದ್ದು 4 ತಿಂಗಳು ಶಿವರಾತ್ರಿಯಲ್ಲಿ ಸೌತೆ ನಡ್ತಿದ್ರು. ಸದಸ್ಯರಿಗೆಲ್ಲ ಗೊತ್ತಿರ್ಬೋದು. ಮತ್ತೆ ಆ ಥರ ಕೃಷಿ ಮಾಡುವವರು ನಮ್ಮ ಅಣ್ಣ ಇದ್ದಾರೆ APR ಅಂತೇಳಿ, ಬೆಳಗಿನ ಸಂಜೆವರೆಗೆ ಗದ್ದೆರೆ ಇರುವವರು, ಅವರೆಲ್ಲ ಇಲ್ಲಿ ಕಟ್ತಿದ್ರು. ಪುನಃ ಅದೇ ಪರಿಸ್ಥಿತಿಗೆ ಬರ್ತದೆ. ಬರಬೇಕು, ಬಂದ್ರೆ ಮಾತ್ರ ಸರಿಯಾಗುವುದಿಲ್ಲ.